ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ಮತದಾನದ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಲಾಗಿರುವ 17 ಮಂದಿ ಕಾರ್ಯಕರ್ತರ ಪೈಕಿ 4 ಮುಖಂಡರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಕೃಷ್ಣಪ್ಪ ಜಿ ಅವರ ವಿರುದ್ಧ ಇಂದು ದೈವದ ಮೊರೆ ಹೋದ ಘಟನೆ ನಡೆದಿದೆ. ಬಾಲಕೃಷ್ಣ ಬಳ್ಳೇರಿ, ಸುಧೀರ್ ದೇವಾಡಿಗ, ಉಷಾ ಅಂಚನ್ ಮತ್ತು ಆಶಾ ಲಕ್ಷ್ಮಣ್ ಅವರು ದೈವದ ಮೊರೆ ಹೋದ ಮುಖಂಡರು. ಮತದಾನದ ಸಂದರ್ಭದಲ್ಲಿ ಈ 4 ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರು ಅಂತ ಆರೋಪಿಸಿ ಅವರನ್ನು ಉಚ್ಚಾಟಿಸಲಾಗಿತ್ತು. ಇಂದು ಕೋಡಿಂಬಾಳದ ಪ್ರಸಿದ್ಧ ಮಜ್ಜಾರು ರಾಜನ್ ದೈವದ ಸನ್ನಿಧಿಗೆ ತೆರಳಿ ಹರಕೆ ಹೇಳಿದ ಈ 4 ಮುಖಂಡರು ನಮ್ಮನ್ನ ಪಕ್ಷ ವಿರೋಧಿ ಕೃತ್ಯದ ನೆಪ ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಆದರೆ ನಾವು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ. ಇದು ದ್ವೇಷದ ರಾಜಕಾರಣ. ಇದರಿಂದ ಪಕ್ಷದ ಒಗ್ಗಟ್ಟಿಗೆ ತೊಂದರೆಯಾಗಿದೆ. ವಿನಾಕಾರಣ ನಮ್ಮನ್ನ ಉಚ್ಚಾಟಿಸಿದ್ದರಿಂದ ನಮ್ಮ ಮಾನಹಾನಿಯಾಗಿದೆ, ತೇಜೋವಧಿಯಾಗಿದೆ, ನಮ್ಮ ಪ್ರಾಮಾಣಿಕತೆಗೆ ಕಪ್ಪು ಚುಕ್ಕಿಯಾಗಿದೆ. ಈ ಬಗ್ಗೆ ಪಕ್ಷದ ರಾಜ್ಯ ನಾಯಕರ ಗಮನಕ್ಕೆ ತಂದರೂ ಕೂಡ ನಮಗೆ ನ್ಯಾಯ ದೊರೆತಿಲ್ಲ. ನಾವು ಪ್ರಾಮಾಣಿಕರಾದರೂ ನಮ್ಮನ್ನ ಉಚ್ಚಾಟನೆ ಮಾಡಿರುವುದು ನಮಗೆ ಎಸಗಿದ ದ್ರೋಹ. ಇದಕ್ಕೆ ಕಾರಣರಾದವರಿಗೆ ಸೂಕ್ತ ಶಿಕ್ಷೆಯಾಗಲಿ ಅಂತ ಪ್ರಾರ್ಥಿಸಿದ್ರು. ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಬಾಲಕೃಷ್ಣ ಬಳ್ಳೇರಿ ಅವರು ನಮ್ಮ ಉಚ್ಚಾಟನೆಗೆ ಕಾರಣರಾದವರನ್ನ ಉಚ್ಚಾಟಿಸಬೇಕು ಎಂಬುದು ನಮ್ಮ ಬೇಡಿಕೆ ಅಂತ ತಿಳಿಸಿದ್ರು. ನಾವು ಕಳೆದ ಚುನಾವಣೆಯಲ್ಲಿ ನಾವು ನಂದಕುಮಾರ್ ಎಂಬರನ್ನು ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾವು ಅವರನ್ನು ಬೆಂಬಲಿಸಿದ್ದೇವೆ. ಆದರೆ ಇನ್ನೊಬ್ಬರು ಆಕಾಂಕ್ಷಿ ಕೃಷ್ಣಪ್ಪ ಅಂತ ಇದ್ದರು. ಭಾಳ ಹೋರಾಟ ನಡೆದಿತ್ತು. ಕಾರ್ಯಕರ್ತರು ಹೆಚ್ಚಿನವರು ನಂದಕುಮಾರ್ ಆಗಬೇಕು ಅಂತ ಹೇಳಿದ್ದರಿಂದ ನಾವು ಕೂಡ ಅವರನ್ನು ಬೆಂಬಲಿಸಿದೆವು. ನಮ್ಮ ಜೊತೆ 4 ಜನ ತಾಲೂಕು ಪಂಚಾಯತ್ ಮೆಂಬರ್ಗಳು, ಮಾಜಿ ಮೆಂಬರ್ಗಳು ಮತ್ತು 4 ಜನ ಮಾಜಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ನಮ್ಮ ಜೊತೆಗಿದ್ದೆವು. ನಾವೆಲ್ಲ ಒಟ್ಟು ಸೇರಿಕೊಂಡು ಬೇರೆ ಬೇರೆ ನಾಯಕರ ಹತ್ರ ಹೋಗಿ ನಂದಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲುವ ಅವಕಾಶ ಇದೆ, ದಯವಿಟ್ಟು ಕೊಡಬೇಕು ಅಂತೇಳಿ ಕೇಳಿಕೊಂಡೆವು. ಅದೇ ರೀತಿ ನಮ್ಮ ಕಡಬದ ವಿಚಾರ ಹೇಳಿದ್ದು ನಾನು. ಸುಳ್ಯದಲ್ಲಿ ಕೂಡ ಹೀಗೆ ತುಂಬ ಜನ ನಂದಕುಮಾರ್ ಅವರನ್ನು ಬೆಂಬಲಿಸಿದರು. ಭಾಳಷ್ಟು ಹಣ ಖರ್ಚು ಮಾಡಿ ನಂದಕುಮಾರ್ ಅವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದ ಒಂದು ವೇವನ್ನು ಸೃಷ್ಟಿ ಮಾಡಿದರು. ಹಾಗಾಗಿ ಅವರು ಗೆಲ್ಲುವ ಅವಕಾಶ ತುಂಬ ಇತ್ತು. ಭಾಳ ಎಲ್ಲ ಜನರ ಬಾಯಲ್ಲಿ ನಂದಕುಮಾರ್ ಅಂತ ಇತ್ತು. ಆದರೆ ಜಿಲ್ಲಾ ನಾಯಕರುಗಳು ಮತ್ತು ರಾಜ್ಯ ನಾಯಕರುಗಳು ಈ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಅವರೊಂದು ಒಬ್ಬರಿಗೆ ಒಂದೇ ಕಡೆ ಮಾಡಿ ಕೊನೆಗೆ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಬೆಲೆ ಇಲ್ಲದಂತೆ ಕೃಷ್ಣಪ್ಪರಿಗೆ ಟಿಕೆಟನ್ನು ಕೊಟ್ಟರು. ಅವರು ಟಿಕೆಟ್ ಅವರಿಗೆ ಕನ್ಫರ್ಮ್ ಆದ ಮೇಲೆ ಕಳೆದ ಏಪ್ರಿಲ್ ತಿಂಗಳ 17ನೇ ತಾರೀಕು ಒಂದು ಪತ್ರಿಕಾಗೋಷ್ಠಿ ಮಾಡಿ ಸುಳ್ಯದಲ್ಲಿ ಭರತ್ ಮುಂಡೋಡಿ ಮತ್ತು PC ಜಯರಾಮ್, ಧನಂಜಯ ಅಡಪಂಗಾಯ ಮತ್ತು ಕೃಷ್ಣಪ್ಪ ಇವರೆಲ್ಲ ಸೇರಿಕೊಂಡು ಈ ಮೊದಲು ನಾವು ಬೆಂಗಳೂರಿಗೆ ಹೋದಾಗ DK ಶಿವಕುಮಾರ್ ಅವರು ರಮಾನಾಥ ರೈ ಅವರಿಗೆ ತಿಳಿಸಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಡಬೇಕು ಅಂತ ಕೇಳಿಕೊಂಡಿದ್ದರು. ಹಾಗೆ ರಮಾನಾಥ ರೈ ಅವರು ಗ್ರೌಂಡ್ ರಿಪೋರ್ಟ್ ತಗೊಳ್ಳಿಕ್ಕೆ ಅಂಥೇಳಿ ಸುಳ್ಯಕ್ಕೆ ಬಂದಾಗ ಅಲ್ಲಿ ಭಾಳಷ್ಟು ಕಾರ್ಯಕರ್ತರು ಹಾಜರಿದ್ದು ನಂದಕುಮಾರಿಗೆ ಕೊಡಬೇಕು ಅಂಥೇಳಿ ಅವರವರ ಕೇಳಿಕೆಯನ್ನು ಮಂಡಿಸಿದ್ದರು. ಇಂಥ ಒಂದು ರಿಪೋರ್ಟನ್ನು ರಮಾನಾಥ ರೈಗಳು ಕೂಡ ಕೊಟ್ಟಿದ್ದರು. ಆದರೂ ಕೂಡ ಯಾಕೆ ಕಟ್ಟು ಬಿದ್ದಾಗೆ ಮಾಡಿ ಕೃಷ್ಣಪ್ಪರಿಗೆ ಟಿಕೆಟನ್ನು ಕೊಟ್ಟರು. ರಮಾನಾಥ ರೈ ಅವರ ಮೇಲೆ ಈ ಪತ್ರಿಕಾಗೋಷ್ಠಿ ಕರೆದವರು ರಮಾನಾಥ ರೈ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದರು. ಅವರು ಗೊಂದಲ ನಿರ್ಮಾಣಕ್ಕೆ ಮಾಡಲಿಕ್ಕೆ ಬಂದವರು, ಅವರು ಗ್ರೌಂಡ್ ರಿಪೋರ್ಟ್ ತಗೊಳ್ಳಿಕ್ಕೆ ಬಂದದ್ದಲ್ಲ, ಹೀಗೆ ಬೇರೆ ಬೇರೆ ಮಾತುಗಳನ್ನು ಹೇಳಿದರು. ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಸೇರಿದವರೆಲ್ಲ ನೈಜ ಕಾರ್ಯಕರ್ತರಲ್ಲ, ನೈಜ ಕಾಂಗ್ರೆಸ್ಸಿಗರಲ್ಲ, ಅವರು BJP ಅವರಿಂದ ದುಡ್ಡು ತಗೊಂಡು ಬಂದವರು ಅಂಥೇಳಿ ನಮ್ಮ ಮೇಲೆ ಆರೋಪ ಮಾಡಿದರು.